ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಕುಂದಾಪುರದ ಅಥೆಂಟಿಕ್ ಸ್ಟೈಲ್ ಒಣಮೀನು ಚಟ್ನಿ ಮಾಡ್ತಾ ಇದ್ದೀನಿ. ನಮ್ಮ ಕುಂದಾಪುರ ಭಾಷೆಯಲ್ಲಿ ಚಂದವಾಗಿ ಹೇಳಬೇಕಂದ್ರೆ ಒಣಕಟಿ ಮೀನು ಬಜ್ಜಿ. ಇದನ್ನ ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ತಿಂದ್ರೆ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ. ಮತ್ತು ಕುಂದಾಪುರದಲ್ಲಿ ಫಂಕ್ಷನ್ಸ್ಗಳಲ್ಲಿ ಅಂದ್ರೆ ಮ್ಯಾರೇಜ್ ರಿಸೆಪ್ಷನ್ ಇರ್ಬೋದು, ಸೀಮಂತ ಇರಬಹುದು, ಅದರಲ್ಲಿ ಕೂಡ ಇದನ್ನ ಸ್ಪೆಷಲ್ ಆಗಿ ಮಾಡ್ತಾರೆ. ಈ ಚಟ್ನಿನ ತಿಂಗಳುಗಳ ಕಾಲ ಇಟ್ಟರೂ ಹಾಳಾಗುವುದಿಲ್ಲ. ಮತ್ತೆ ನೀವು ಯಾವುದೇ ಡ್ರೈಡ್ ಫಿಶ್ ನ ಈ ಮೆಥಡ್ ಅಲ್ಲಿ ಚಟ್ನಿ ಮಾಡ್ಕೋಬಹುದು. ಹಾಗಾದ್ರೆ ಹೇಗ್ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಬಾಣಲೆಯಲ್ಲಿ ಕ್ಲೀನ್ ಮಾಡ್ಕೊಂಡಿರುವ ಒಣ ಮೀನನ್ನ 10 ರಿಂದ 15 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಬೇಕು ಮೀನನ್ನ. ಈ ಮೀನನ್ನ ಸಿಲ್ವರ್ ಫಿಶ್ ಆರ್ ಡ್ರೈಡ್ ಆಂಚೋವಿ ಅಂತ ಕರೀತಾರೆ. 1/4 kg ಒಣ ಮೀನನ್ನ ನಾನಿಲ್ಲಿ ತಗೊಂಡಿದ್ದೀನಿ. ನಾನಿಲ್ಲಿ ಕೈ ಆಡಿಸಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ, ಯಾಕಂದ್ರೆ ಎಲ್ಲಾ ಮೀನುಗಳು ಚೆನ್ನಾಗಿ ಬೇಯಲಿ ಅಂತ. ಆಮೇಲೆ ಬೆಂದಿರುವ ಫಿಶ್ ನ ಈ ರೀತಿ ಮುರಿದು ನೋಡ್ಬೇಕು. ಫುಲ್ ತಣ್ಣಗಾಗಿದ್ರೆ ಒಂದೇ ಸಲಕ್ಕೆ ಪೀಸ್ ಆಗುತ್ತೆ. ಒಣ ಮೀನನ್ನ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡ್ಕೊಂಡ್ಬಿಟ್ಟು ಆಮೇಲೆ ಯಾವ್ದಾದ್ರು ಜಾಲರಿ ಈ ತರದ್ದು ತಗೊಂಡು ಆ ಜಾಲರಿಲಿ ಆ ಒಣ ಮೀನನ್ನ ಸೋಸಿ ತುಂಡನ್ನ, ಯಾಕಂದ್ರೆ ಒಣ ಮೀನನ್ನ ಮರಳಲ್ಲೆಲ್ಲ ಒಣಗಿಸಿರ್ತಾರೆ. ಹೀಗ್ ಮಾಡೋದ್ರಿಂದ ಮರಳು, ಸಣ್ಣ ಸಣ್ಣ ಮುಳ್ಳಿನಂತ ವೇಸ್ಟ್ ಗಳೆಲ್ಲ ಸಪ್ರೇಟ್ ಆಗ್ಬಿಡುತ್ತೆ. ಸೊ ನಮ್ಮ ಒಣ ಮೀನು ಈಗ ಕ್ಲೀನ್ ಆಗಿ ರೆಡಿ ಆಗಿದೆ, ಫ್ರೈ ಮಾಡಿ ಇಟ್ಕೊಂಡಿದೀವಿ. ಈಗ ಅದರ ಮಸಾಲೆಗೆ ಏನೇನ್ ಬೇಕು ಅದನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 2 ಕೊಬ್ಬರಿನ ತಗೊಳ್ತಾ ಇದ್ದೀನಿ, ದೊಡ್ಡ ಕೊಬ್ಬರಿ. ನಿಮ್ಗೆ ಜಾಸ್ತಿ ಚಟ್ನಿ ಬೇಕಾದ್ರೆ ಕೊಬ್ಬರಿ ಜಾಸ್ತಿ ಹಾಕಿ ಅದನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತರಿಯಾದ ಡ್ರೈ ಪೌಡರ್ ಮಾಡ್ಕೊಂಬೇಡಿ, ನುಣ್ಣಗೆ ಪೌಡರ್ ಮಾಡ್ಕೊಳ್ಳುವಂತ ನೆಸೆಸಿಟಿ ಇಲ್ಲ. ಈಗ ಒಂದು ಪ್ಯಾನ್ ಅಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಖಾರದ ಮೆಣಸಿನ್ಕಾಯಿ ಯಾವ್ದಿದೆಯೋ ನಿಮ್ಮ ಹತ್ರ ನೀವು ಅದನ್ನ ಹಾಕಿ. ನಾನಿಲ್ಲಿ 10 ರಿಂದ 12 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಕಲರ್ಗೋಸ್ಕರ ನಾನೊಂದು 10 ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಇದನ್ನ ಹಾಕ್ಬಿಟ್ಟು ಇಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಮೆಣಸು ಕೆಂಪಗಾಗಬೇಕು. ಮತ್ತೆ ನೀವು ಮೆಣಸನ್ನ ಕೈಯಲ್ಲೇ ಪುಡಿ ಮಾಡಕ್ ನೋಡಿದ್ರೆ ಅದು ಪುಡಿ ಆಗ್ಬೇಕು. ಅಷ್ಟರ ಮಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಯಿಲ್ ಹಾಕಿನೂ ನೀವು ಡ್ರೈ ರೋಸ್ಟ್ ಮಾಡ್ಕೋಬಹುದು, ಆದ್ರೆ ಆಯಿಲ್ ಹಾಕಿದ್ರೆ ನಿಮ್ಗೆ ಸ್ವಲ್ಪ ಕಂಟು ವಾಸನೆ ಬಂದ್ಬಿಡುತ್ತೆ. ಅದಕ್ಕಾಗಿ ಆಯಿಲ್ ಹಾಕಿ ಫ್ರೈ ಮಾಡೋದು ಬೇಡ. ಆಮೇಲೆ 2 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಮತ್ತೆ 3 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಕೂಡ ಡ್ರೈ ರೋಸ್ಟ್ ಆಗ್ಬೇಕು. ಕೊತ್ತಂಬರಿ ಬೀಜ ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಯಾವುದೇ ರೆಸಿಪಿಗೆ ಕೊತ್ತಂಬರಿ ಬೀಜ ಫ್ಲೇವರ್ ಮತ್ತೆ ಟೇಸ್ಟ್ ಅನ್ನ ಕೊಡುತ್ತೆ. ಅದಾದ್ಮೇಲೆ ಒಂದು 10 ಕಾಳು ಮೆಂತ್ಯನ ಹಾಕಿ, ಅದು ಸ್ಮೆಲ್ಗಾಗಿ ಅಷ್ಟೇ. ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಬರುವುದರ ಜೊತೆಗೆ ಚಟ್ನಿದು ಟೇಸ್ಟ್ ಕೂಡ ಚೇಂಜ್ ಆಗ್ಬಿಡತ್ತೆ. ನಂತರ 10 ರಿಂದ 20 ಎಸಳಷ್ಟು ಬೆಳ್ಳುಳ್ಳಿನ ಹಾಕಿ, ಬೆಳ್ಳುಳ್ಳಿಯಲ್ಲಿರುವ ಆಂಟಿ ಫಂಗಲ್ ಗುಣ ಚಟ್ನಿಯಲ್ಲಿ ಪ್ರಿಸರ್ವೇಟಿವ್ಸ್ ತರ ಕೆಲಸ ಮಾಡುತ್ತೆ. ತುಂಬಾ ದಿನಗಳ ಕಾಲ ಚಟ್ನಿ ಹಾಳಾಗೋಲ್ಲ. ಹಾಗೇನೆ ನೀವು ಯಾವ್ದಾದ್ರು ಫಿಶ್ ಐಟಮ್ ಮಾಡ್ತೀರಿ ಅಂದ್ರೆ ಜಾಸ್ತಿ ಬೆಳ್ಳುಳ್ಳಿನ ಯೂಸ್ ಮಾಡಿದ್ರೆ ಮೀನಿನ ಸ್ಟ್ರಾಂಗ್ ಸ್ಮೆಲ್ ಅನ್ನ ಇದು ಕಮ್ಮಿ ಮಾಡುತ್ತೆ. ನಂತರ ಹುಳಿಗೆ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕಿ, ನಾನಿಲ್ಲ ಹಾಕಿದ್ದೀನಿ, ವಿಡಿಯೋ ಅಲ್ಲಿ ರೆಕಾರ್ಡ್ ಆಗಿಲ್ಲ. ಈಗ ಎಲ್ಲಾ ಮಸಾಲೆಗಳನ್ನು ಅಂದ್ರೆ ನಾವು ಪುಡಿ ಮಾಡ್ಕೊಂಡಿರೋ ಕೊಬ್ಬರಿ ಮತ್ತೆ ಈ ಮಸಾಲೆಯನ್ನು ಸೇರಿಸ್ಬಿಟ್ಟು ನಾವು ಚಟ್ನಿದು ಪುಡಿನ ಮಾಡ್ಕೊಂಡ್ಬಿಡೋಣ. ಮಿಕ್ಸಿ ಜಾರಲ್ಲಿ ಡ್ರೈ ಪೌಡರ್ನ ಮಾಡ್ಕೋಬೇಕು. ನಿಮ್ಮ ಮಿಕ್ಸಿ ಜಾರಿಗೆ ಕೆಪಾಸಿಟಿ ಹೇಗಿದೆ ಅಂದ್ರೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ. ರುಚಿಗೆ ಬೇಕಷ್ಟು ಉಪ್ಪನ್ನ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಉಪ್ಪು ಜಾಸ್ತಿ ಹಾಕಬಾರ್ದು, ಯಾಕಂದ್ರೆ ಒಣ ಮೀನಲ್ಲಿ ತುಂಬಾನೇ ಉಪ್ಪಿರುತ್ತೆ. ನೋಡಿ, ಈಗ ನಮ್ಮ ಚಟ್ನಿ ಪೌಡರ್ ರೆಡಿ ಆಗಿದೆ. ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿದೆ ನೋಡಿ. ಇದಕ್ಕೆ ನಾವು ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತ ಡ್ರೈ ಫಿಶ್ ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಒಣ ಮೀನನ್ನ ತುಂಡು ಮಾಡುವ ಬದಲು ಮಿಕ್ಸಿ ಜಾರಿಗೆ ಚಟ್ನಿ ಪುಡಿಯ ಕೊನೆಯಲ್ಲಿ ಒಂದು ಸುತ್ತು ಹಾಕಿ ತಿರುಗಿಸಬಹುದು. ಹಾಗೆ ಮಾಡಿದ್ರೆ ಮೀನು ಪುಡಿಯಾಗುತ್ತೆ. ಅದಕ್ಕೆ ನಾನು ಕೈಯಲ್ಲೇ ಚೂರ್ ಮಾಡಿ ಹಾಕಿದ್ದೀನಿ ಮೀನನ್ನ. ಡ್ರೈ ಪ್ರಾನ್ಸ್ ಚಟ್ನಿಗೂ ಸೇಮ್ ಮೆಥಡ್ ಯೂಸ್ ಮಾಡಬೇಕು. ಒಣ ಮೀನಿನ ಬದಲು ಪ್ರಾನ್ಸ್ ಅನ್ನ ಸ್ಮೆಲ್ ಬರೋ ತನಕ ಹುರಿದು ಕ್ಲೀನ್ ಮಾಡಿಬಿಟ್ಟು ಚಟ್ನಿಗೆ ಹಾಕಬೇಕು. ಈಗ ರೆಡಿಯಾಗಿರೋ ಚಟ್ನಿಯನ್ನ ಒಂದು ಸ್ಟೀಲ್ ಕಂಟೈನರ್ ಆರ್ ಗ್ಲಾಸ್ ಕಂಟೈನರ್ಗೆ ಹಾಕಿ ಇಟ್ರೆ ತಿಂಗಳಾದ್ರೂ ಕೆಡಲ್ಲ. ಅದರಲ್ಲೂ ಗ್ಲಾಸ್ ಅಥವಾ ಪಿಂಗಾಣಿ ಪಾತ್ರೆ ಹುಳಿ ಮತ್ತು ಉಪ್ಪಿನ ಜೊತೆ ರಿಯಾಕ್ಟ್ ಆಗದ ಕಾರಣ ಅದರಲ್ಲಿ ನೀವು ಚಟ್ನಿ ಪುಡಿ, ಉಪ್ಪಿನಕಾಯಿ ಈ ರೀತಿ ಸ್ಟೋರ್ ಮಾಡಿದ್ರೆ 3 ತಿಂಗಳಿನ ತನಕ ಇದನ್ನ ಇಡಬಹುದು. ಊಟದ ಜೊತೆ ನೆಂಚ್ಕೊಳ್ಳೋಕು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಎಲ್ಲಾದ್ರೂ ಹೊರಗಡೆ ಇದ್ರೆ ಅವರಿಗೆ ಕೂಡ ಇದನ್ನ ಮಾಡಿ ಕಳಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.